ಪೌರತ್ವ ತಿದ್ದುಪಡಿ ಕಾಯ್ದೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಈ ಕಾಯ್ದೆಯಿಂದ ಈಗಾಗಲೇ ಭಾರತ ದೇಶಕ್ಕೆ ಬಂದು ನಿರಾಶ್ರಿತ ಕೇಂದ್ರದಲ್ಲಿ ವಾಸವಿರುವ ಹಿಂದೂ ಧರ್ಮೀಯರು ಸೇರಿ ಎಲ್ಲಾ ಧರ್ಮದ ಜನರಿಗೆ ವಂಚನೆಯಾಗಲಿದೆ ಎಂದು ಕೆಪಿಸಿಸಿ ವಕ್ತಾರ ಎಸ್ ವಿನಾಯ್ರಾಜ್ ಆರೋಪಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ. ಈ ತಿದ್ದುಪಡಿಯ ಹಿಂದೆ ದೊಡ್ಡ ಷಡ್ಯಂತರ ಇದೆ. ಮುಸ್ಲಿಂ ಧರ್ಮೀಯರ ಹೆಸರನ್ನ ಈ ಕಾಯ್ದೆಯಲ್ಲಿ ಸೇರಿಸದೆ ಅವರನ್ನ ಹೊರಗಿಡುವ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದೆ. ಅಸ್ಸಾಂ ರಾಜ್ಯದಲ್ಲಿ ಸುಮಾರು 19 ಲಕ್ಷ ಜನರಲ್ಲಿ 13 ಲಕ್ಷಕ್ಕಿಂತಲೂ ಹೆಚ್ಚು ಹಿಂದೂ ಧರ್ಮೀಯರು ಎನ್ಆರ್ಸಿಯಿಂದ ಹೊರಗುಳಿದಿದ್ದು, ಅವರನ್ನ ಎನ್ಆರ್ಸಿಗೆ ಸೇರಿಸುವ ಉದ್ದೇಶದಿಂದ ಈ ತಿದ್ದುಪಡಿ ಮಾಡಲಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಈ ತಿದ್ದುಪಡಿಯನ್ನ ತರುವಾಗ ಅಲ್ಲಿ ಏನು 6 ಲಕ್ಷ ಜನ ಮುಸ್ಲಿಂ ಸಹೋದರರು ಆ ಒಂದು 19 ಲಕ್ಷದಲ್ಲಿ ಉಳಿದಿದ್ದಾರೆ, ಅವರನ್ನ ಹೇಗಾದರೂ ಹೊರಗಡೆ ಇಡಬೇಕು. ಅದಕ್ಕೋಸ್ಕರ ಈ 3 ದೇಶದವರನ್ನ ಅದರಲ್ಲಿ ಹೆಸರಿಸಲಾಗಿದೆ. ಈ 3 ದೇಶವನ್ನು ಮಾತ್ರ, ಉಳಿದ ದೇಶವನ್ನ ಬಿಟ್ಟು. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಎನ್ನುವಂಥದ್ದನ್ನ ಇವತ್ತು ನಮ್ಮ ಜನತೆ ಅರ್ಥ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಎಲ್ಲ ಧರ್ಮದ ಜನ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಮುಸ್ಲಿಂ ಧರ್ಮ ಇರಬಹುದು, ಹಿಂದೂ ಧರ್ಮ ಇರಬಹುದು, ಅಥವಾ ಉಳಿದ ಧರ್ಮದವರು ಎಲ್ಲರೂ ಸೇರಿದ್ದಾರೆ. ಯಾವುದೇ ಒಂದು ಧರ್ಮದವರು ಹೋರಾಟ ಮಾಡಿ ಬಂದಂಥ ಸ್ವಾತಂತ್ರ್ಯ ಅಲ್ಲ ನಮ್ಮ ದೇಶಕ್ಕೆ. ಅದನ್ನು ನಾವು ಎಲ್ಲೋ ಒಂದು ಕಡೆ ಇವತ್ತು ಕೇಂದ್ರ ಸರ್ಕಾರ ಮರೆತಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.